ಮಂಗಳೂರು ನಗರ ಬ್ಲಾಕ್ ಹಾಗೂ ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇತ್ತೀಚೆಗೆ ನಿಧನ ಹೊಂದಿದ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಸ್ಕರ್ ಅವರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡರು ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಜಯಲೋಬು ಅವರು, ಸರಳ ವ್ಯಕ್ತಿತ್ವವುಳ್ಳ ಆಸ್ಕರ್ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ. ಅವರ ವ್ಯಕ್ತಿತ್ವ ಅಪರೂಪದ ವ್ಯಕ್ತಿತ್ವವಾಗಿದೆ. ಎಲ್ಲರೊಂದಿಗೆ ಬೆರೆಯುವ ವ್ಯಕ್ತಿತ್ವ ಅವರಲ್ಲಿ ಇತ್ತು ಎಂದು ಅವರು ಹೇಳಿದರು. ಅವರ ವ್ಯಕ್ತಿತ್ವ ಒಂದು ಅಪರೂಪದ ವ್ಯಕ್ತಿತ್ವ. ಸರಳತೆಗೆ ಮೀರಿದ ಆ ವ್ಯಕ್ತಿತ್ವ ಯಾವುದೂ ಇಲ್ಲ. ಅವರ ಯಾವ ವಯಸ್ಸಿನವರು ಕೂಡ, ಮಕ್ಕಳಾಗಲಿ ತರುಣರಾಗಲಿ ಪ್ರಾಯದವರಾಗಲಿ, ಯಾವುದೇ ಗಳಿಗೆಯಲ್ಲೂ ಕೂಡ ಅವರನ್ನು ಮಾತನಾಡಿಸಿಕೊಟ್ಟಿತ್ತು. ದಣಿವಿಲ್ಲದ ಕೆಲಸ. ಒಂದು ಬಹಳ ಸರಳ ಕುಟುಂಬದಿಂದ ನಮ್ಮ ಉಡುಪಿ ಜಿಲ್ಲೆಯಿಂದ ಸುಮಾರು 5 ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ತದನಂತರ ಸುಮಾರು 4 ಬಾರಿ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸಿ ಸುಮಾರು ಸುದೀರ್ಘವಾದ 45-46 ವರ್ಷಗಳ ಅವಧಿಗೆ ನಮ್ಮ ಪಾರ್ಲಿಮೆಂಟ್ನಲ್ಲಿ ನಮ್ಮನ್ನೆಲ್ಲ ಪ್ರತಿನಿಧಿಸಿದ್ದಾರೆ. ಅಂದರೆ ಅವರ ರಾಜಕೀಯ ವ್ಯಕ್ತಿತ್ವ, ಅವರ ಒಂದು ಮೇಧಾವಿತನ, ಅವರದೊಂದು ನಾಯಕತ್ವ ಅದು ಎಷ್ಟೊಂದು ಮೇಲ್ಪಂಕ್ತಿಯಲ್ಲೂ ಆಗಿರ್ಬೋದು ಎಂದು ನಾವೆಲ್ಲರೂ ಊಹಿಸ್ತೇವೆ. ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸಾಲಿಯಾನ್ ಅವರು ಮಾತನಾಡಿ, ಆಸ್ಕರ್ ಅವರು ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿದ್ದರು. ಅವರ ಅಗಲಿಕೆ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಯಾರೇ ಒಂದು ವ್ಯಕ್ತಿ ಬಂದರೂ ಕೂಡ, ಈಗ ನಾವೇ ರಾಜಕೀಯದಲ್ಲಿರುವಾಗ ಅವರೊಂದಿಗೆ ದೂರು ಕೊಡ್ಲಿಕ್ಕೆ ಕೆಲವು ಸಲ ಹೋದಾಗ ಅವರು ಸಮಾಧಾನದಿಂದ ಅದನ್ನು ಕೇಳಿಸಿಕೊಂಡು ಅದಕ್ಕೆ ಯಾವುದೇ ಉತ್ತರ ಕೊಡದೆ, ಆಯ್ತು ನಾನು ಸರಿ ಮಾಡುವ, ಮಾತಾಡುವ, ನಾವು ಒಟ್ಟಿಗೆ ಹೋಗ್ಬೇಕಂತ ಹೇಳುವ ಒಂದು ಸೂಚನೆ ಕೊಟ್ಟು ಕಲಿಸ್ತಿದ್ರು. ಯಾರದ್ದು ಕೂಡ ದ್ವೇಷ, ಕೋಪ, ಜೋರಿನಲ್ಲಿ ಮಾತಾಡ್ತಿಲ್ಲ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂಬ ಮಾತನ್ನು ಹೇಳ್ತಿದ್ರು. ನಮ್ಮ ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಒಂದು ತುಂಬಲಾರದ ನಷ್ಟವೇ. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಟಿಕೆ ಸುಧೀರ್, ಮಹಾಬಲ ಮಾರ್ಲಾ, ಅಬ್ದುಲ್ ಕಲೀಂ, ಪಾಲಿಕೆಯ ವಿಪಕ್ಷ ನಾಯಕ ಎಸ್ಸಿ ವಿನಯರಾಜ್, ಹಿಂದುಳಿದ ವರ್ಗದ ಅಧ್ಯಕ್ಷ ವಿಶ್ವಾಸ್ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.